ಧ್ವನಿ ಇಂಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ओम नेत्र
ದೇವರು ವಾಸ್ತುವಿನ ಮೇಲೆ ಅಧಿಷ್ಠಾನವನ್ನು ತಾನು ಅಂತಹ ದೇವರು ಅಭೀಷ್ಟವನ್ನು ಕೊಡ್ತಾರಂತೆ. ಆ ಉದ್ದೇಶದಿಂದ ಸಕಲ ಸಂಸ್ಕೃತಿಯಾದಿಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ. ಹೆಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ನಿವಾಸಗಳು ಅಧಿಷ್ಠಾನವಾದಂತಹ ವಿಜ್ಞಾನಗಳನ್ನು ನಿಗದಿತ ಮಾಡಿಕೊಂಡು ಪಂಚವಿಂಶತಿ ಕಲಶಾಲಾಗಿ ಪುರಸ್ಕರವಾಗಿ ನಿಶ್ಚಯಿಸಿದಂತೆ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇವೆ. ಮಾಡುವಂತಹ ಪ್ರತಿಷ್ಠಾಪನೆಯಲ್ಲಿ ಆ ಹೆಣ್ಣುಮಕ್ಕಳಲ್ಲಿ ದೇವತಾ ಚೈತನ್ಯವು ಪರಿಪೂರ್ಣವಾಗಿ ತುಂಬಿಕೊಂಡು ಸಮಸ್ತ ಭಕ್ತರಿಗೆ ಕೂಡ ಪ್ರತಿಷ್ಠಾಪನೆಗಳನ್ನು ವೀಕ್ಷಗಳನ್ನು ಸ್ವೀಕರಿಸಿ ಎಲ್ಲ ವಸ್ತುಗಳನ್ನೆಲ್ಲ ವಿಧೀಕರಣ ಮಾಡಿ ಯಾವುದೇ ವಿಷಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದಲ್ಲಿ ಆ ಪ್ರಾರ್ಥನೆಯನ್ನು ದೇವರು ನೆರವೇರಿಸಿಕೊಂಡು ಭಕ್ತರ ಕೋಟೆಯನ್ನು ನಿರಂತರವಾಗಿ ಸಂರಕ್ಷಣೆ ಮಾಡುತ್ತಾ ಆಯುರಾರೋಗ್ಯದಿಂದ ಸಕಲವನ್ನು ಕೂಡ ನೆರವೇರಿಸಿಕೊಂಡು ಬರುತ್ತಂತಹ ಸಂಸ್ಕೃತಿಯು ಕೂಡ ಸ್ವಾಮಿ ಮಾರ್ಗದಲ್ಲಿ प्रतिष्ठिता सत्य प्रगतिर्यस्य पदस्वमे फलः
ಹಾಕಲ ಇಲ್ಲ ಇಲ್ಲ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.
சேர்த்தாலும் ನೀನೆ ಕಟ್ಟ ಇಪ್ಪತ್ತು ಬುಲ್ದು ನಿಮ್ಮಲ್ಲಿ ಚೆಲ್ತು ಅವ ಕಟ್ಟ ಇಲ್ಲ ಇನ್ನಿ ನೀರಲ್ಲ ನಿನ್ನ ಲಾಕ್ಲ ಬೆಂಗಳೂರು വെറുതെ റോഡ് മുന്നത്തെ റോഡ്
Mama. Oh, jam. Jam ah. എന്നോട് അവിടെ ഇത് പോകുന്നില്ലല്ലോ ബൈക്ക് അടിയിൽ ഗ്യാപ്പ് ഉണ്ടല്ലേ റൗണ്ട് ഇങ്ങനെ അതിനോട് ഗ്യാപ്പ് ഉണ്ട് ശരി നല്ല ഉദ്ദയാറ് അതല്ല ഞാൻ ഇന്നലെ നോക്കി ഇന്നലെ ടോപ്പ് ಹರಿಸನೋಡು ನಿನ್ನೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ಇದು ನಿಂಗಲ್ಲ
ಹೊಸ ಲೈವ್ ಏತ್ ಕ್ಯಾಮರಾ ಉಂಟು ಆತು ಕ್ಯಾಮರಾ ಹಾಂ ಪೂರ ಹೈಟ್ 10,000 Thank you.
ದೇವರಿಗೆ ಅತ್ಯಂತ ಪ್ರೀತಿಯಿಂದಲೂ ಭಕ್ತಿನಿಷ್ಠೆಯಿಂದಲೂ ಪ್ರಾರ್ಥನೆಗಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಪೂಜೆಗಳು ನೆರವೇರುವಂತಹ ಎಲ್ಲ ಭಕ್ತರಿಗೂ ಸಂತೋಷ ಇರ್ತಕ್ಕಂಥ ವಿಷಯ. ತದ್ ರೀತಿಯಲ್ಲಿ ದೇವರಿಗೂ ಸಮಾಧಾನವೇ. ಆಗ ಅತ್ಯುಗಸ್ಯ ಪ್ರಭಾವೇನ ಶಿಲಾಭೌತಿ ಶಂಕರ ಅಂತ ಹೇಳುವ ಸೂಕ್ತ ಪ್ರಕಾರವಾಗಿ ಅವರು ಮಾಡುವಂತಹ ಪೂಜಾತಿಗಳಿಂದ ಸಂಪ್ರೀತರಾದಂತಹ ದೇವರು ಎಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಬಂದು ತದ್ ರೀತಿಯಲ್ಲಿ ಒಂದು ಕಲಶದಲ್ಲಿ ಏನೋ ಸ್ವಲ್ಪ ಭಿನ್ನತೆಯನ್ನು ಈಗ ನೂತನವಾಗಿ ನಿರ್ಮಿಸಿ ತಂದಿದ್ದಾರೆ. ವಿಶೇಷವಾಗಿ ಸ್ಫಟಿಕ ಮಣಿ ನೇಮ ಅಂತ ಹೇಳುವಂತಹ ಪ್ರಕಾರವಾಗಿ ಸ್ಫಟಿಕದ ಮಾಲೆಯನ್ನು ಕೂಡ ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪರಿಮಳ ಪುಷ್ಪಗಳೊಂದಿಗೆ ಈ ಒಂದು ಅತ್ಯಂತ ಯೋಗ್ಯವಾದಂತಹ ಪ್ರಸನ್ನ ಕಾಲದಲ್ಲಿ ದೇವರು ಪುನಃ ಪ್ರತಿಷ್ಠಾದಿಂದ ಸ್ವೀಕರಿಸಿದಂತಹ ಕಾಲದಲ್ಲಿ ಸಮರ್ಪಣೆ ಮಾಡಿಕೊಂಡಲ್ಲಿ ಆ ದೇವರನ್ನು ಸಂತೋಷದಿಂದ ಭಂಡಾರಕ್ಕೆ ಸ್ವೀಕರಿಸಿಕೊಂಡು ಅವರ ಕೈಯಿಂದ ಇನ್ನೊಂದು ದೇವರ ಶಾಶ್ವತವಾದಂತಹ ಪೂಜಾವಿಧಿಗಳನ್ನೆಲ್ಲ ಅನೂಚಾನವಾಗಿಯೂ ವಿಧಿವತ್ತಾಗಿ ಸ್ವೀಕರಿಸಿಕೊಂಡು ಅವರ ಮನೆಗೆ ಕುಟುಂಬ ಸಂಸಾರಕ್ಕೆ ಮತ್ತು ಅವರ ಪರಿವಾರಕ್ಕೆ ಬರ್ತಕ್ಕಂತಹ ಯಾವತ್ತೂ ಪುಸ್ತಕಾರ್ಪಣೆಗಳನ್ನು ಪರಿಹಾರ ಮಾಡಿ ಏನು ಸಂಪತ್ತನ್ನು ದೇವರ ಸಂಬಂಧಿಸಿದ ಅವರಿಗೆ ಮಹಾಲಕ್ಷ್ಮಿಯಾಗಿ ಅಕ್ಷಯಾಗಿ ಅವರ ಮನೆಯಲ್ಲಿ ಬೆಳೆದುಕೊಂಡು ಇಂದ್ರಿಗೆ ಭೂತನಕ ವಸ್ತುವಾಹನಾಶಗಳೈಶ್ವರ್ಯವನ್ನು ಯೋಗಕ್ಷೇಮಾದಿಗಳನ್ನು ಕೊಟ್ಟು ಅವರನ್ನು ಉತ್ತರಿಸಬೇಕಾದ ದೇವತಾ ಮಜಾ ದೇವಸ್ಥಾಪಿತಸ್ತವಾದೇರಮೇ ಸಫಲಾಭಾಪ್ತಿರ್ಭವೇ ಜನ್ಮನಿ ಜನ್ಮನಿ ಸ್ಫಟಿಕಮಾಲಾಂ ನಿವೇತಂ ಮಯಾ ಎಣ್ಣೆ ಮಾಡ್ಬೋದು. ಇದೀಗ ಶುದ್ಧವಾದ ಎಣ್ಣೆ ನಮಗೆ ಲಭ್ಯವಿಲ್ಲದಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಆಗ ಯಾವಾಗಲೂ ಒಂದು ಎರಡು ಸೇರಿಸುವಂಥದ್ದು ಒಳ್ಳೆಯದಾಗ್ತದೆ. ಈಗ ತಿಲ ತೈಲ ಅಂದರೆ ಶುದ್ಧವಾಗಿದ್ದರ ತೈಲವೇ ಆಗಿದೆ, ಎಳ್ಳಿನದ್ದೇ ಎಣ್ಣೆ ಆಗಿದೆ. ಅದು ಅಲಭ್ಯವಾದಂಥ ವಿಷಯ. ನಾವಾದರೂ ಹೇಗಾದರೂ ಕಷ್ಟಪಟ್ಟು ತಗೊಂಡು ಬರ್ಬೋದು. ಎಲ್ಲಿಂದ ಜನ ಹರಿಕೆ ರೂಪದಲ್ಲಿ ಕೊಡುವಾಗ ಬಹಳ ಕಷ್ಟದ ಪರಿಸ್ಥಿತಿ ಉಂಟಾಗಿದೆ. ಆಗ ಅದನ್ನು ನಿಗ್ರಹ ಮಾಡಲಿಕ್ಕೆ ಆಗಲಿಕ್ಕೆ ಒಂದು ಸೂತ್ರವನ್ನು ನಾವೀಗ ದೇವರ ಹತ್ರ ಕೇಳಿಕೊಳ್ಳೋದು. ಒಳಗೆಗೆ ತೆಂಗಿನೆಣ್ಣೆ ದೀಪವನ್ನು ಪ್ರಜ್ವಲನೆ ಮಾಡ್ತಕ್ಕಂಥ ಹೊರಗಿನ ದೀಪಗಳು ತುಂಬ ಇತ್ಯಾದಿಗಳು ಭಕ್ತರು ಕೊಡ್ತಕ್ಕಂಥ ಕಾಣಿಕೆಯನ್ನು ನಿರಾಕರಿಸಲಿಕ್ಕೂ ಇಲ್ಲಿ ಆಗಲೇಬೇಕು. ಅವರು ಏನು ಸಂಕಲ್ಪ ಮಾಡಿಕೊಡ್ತಾರೆ ಅದು ಇಲ್ಲಿ ಸ್ವೀಕಾರ ಆಗಲೇಬೇಕು. ಆದ್ದರಿಂದ ಈ ಒಂದು ವ್ಯವಸ್ಥೆಯನ್ನು ಇನ್ನು ಮುಂದೆ ನಲ್ಕೊಳ್ತೇವೆ. ಶುದ್ಧ ಎಳ್ಳೆಣ್ಣೆ ಸಿಕ್ಕಿದರೆ ಒಳಗೆ ಉರಿಸ್ಬೋದು, ಇನ್ನೂ ಕೂಡ ಬೇಡ ಅಂತ ಹೇಳುವಂಥದ್ದು. ಆದರೆ ಅಲಭ್ಯವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಈಗ ಕಲ್ಪವೃಕ್ಷದ ಒಂದು ಎಣ್ಣೆ ಅಂತ ಹೇಳಿದರೆ ಅದು ತಿರಸ್ಕಾರ ಮಾಡ್ತಕ್ಕಂಥದ್ದು. ಅದರಿಂದ ಅದನ್ನು ನಂದಾದೀಪ ಬೆಳಗಿಸುವಲ್ಲಿ ಆ ದೇವರು ನಮಗೆ ಪೂರ್ಣ ಒಪ್ಪಿಗೆ ಕೊಟ್ಟು ನಮ್ಮನ್ನು ಅನುಗ್ರಹಿಸಬೇಕಾಗಿ ಬೇಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಒಂದು ಲೋಕದ ಒಂದು ಕಾಲದ ಗತಿಗೆ ಒಳಪಟ್ಟು ನಾವು ಹೇಳ್ತಾ ಇದ್ದಿಲ್ಲ, ಹೇಳುವಂಥದ್ದಲ್ಲ. ಕಾಲದ ಗತಿಯಲ್ಲಿ ನಾವಿದ್ದೇವೆ. ದೇವರಿಗೆ ಅರ್ಥ ಆಗ್ತದೆ. ಅದು ಒಂದು ಸಮ್ಮಿಶ್ರವಾದಂಥ ಆಟ ಯಾವುದೂ ಒಳ್ಳೆಯದಲ್ಲ. ಈಗ ನಮ್ಮ ಹತ್ರವೇ ಇದ್ದು ಶುದ್ಧವಾಗಿ ಇದ್ದರೂ ಕೂಡ ತುಪ್ಪ ಎಳ್ಳೆಣ್ಣೆ ಬೆರಕೆ ಮಾಡಿದರೆ ಅದಾಗುತ್ತೆ, ಎಳ್ಳೆಣ್ಣೆ ತೆಂಗಿನೆಣ್ಣೆ ಮಾಡಿದರೆ ಆಗುತ್ತಿಲ್ಲ. ಅಥವಾ ಇದರ ಯಾವುದನ್ನು ಸೇರಿಸಿ ಮಾಡುವಂಥದ್ದಲ್ಲ, ಯಾವುದಾದ್ರೂ ಒಂದೇ ಆಗಬೇಕು. ಆಗ ಆ ಒಂದು ಸಂಕಲ್ಪ ಪ್ರಕಾರವಾಗಿ ಎಳ್ಳೆಣ್ಣೆಯನ್ನು ನಾವೀಗ ಸ್ವಲ್ಪ ಗರ್ಭಗೃಹದಿಂದ ಹೊರಗೆ ಇಟ್ಟುಕೊಳ್ಳದೆ ನಿವೃತ್ತಿ ಇಲ್ಲ, ಅದರಲ್ಲಿ ಬೇರೆ ಸೇರಿ ಉಂಟು ಅಂತ ನಿರ್ವೇದವಾದಂಥ ವಿಷಯ ಇವೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ತೆಂಗಿನೆಣ್ಣೆಯಲ್ಲಿ ದೀಪ ಪ್ರಜ್ವಲನೆ ಮಾಡಿದಲ್ಲಿಗೆ ಆ ಪ್ರಕಾಶದಲ್ಲಿ ದೇವರು ಬೆಳಗ್ಗೆ ಬಂದು ತನ್ಮೂಲಕವಾಗಿ ಭಕ್ತ ಕುಲಕೋಟಿಯನ್ನು ಕೂಡ ಉತ್ತರಿಸಬೇಕಾದ ಪ್ರಾರ್ಥನೆ. ಮತ್ತೆಲ್ಲ ನಿತ್ಯ ನೇಮಿತಿಗಳು ಯಾವತ್ತೂ ನಾವು ಎಷ್ಟು ನಡ್ಕೊಂಡು ಬಂದಿದ್ದೇವೆ ಅದೇ ಕ್ರಮದಲ್ಲಿ ಹೋಗ್ತಕ್ಕಂಥದ್ದು ಏನು ಬದಲಾವಣೆ ಮಾಡುವಂಥ ಸಂದರ್ಭ ಇಲ್ಲ. ಕಾಲ ಕಾಲಕ್ಕೆ ಆಗ್ತಕ್ಕಂಥ ನಿತ್ಯ ಪೂಜಾದಿಗಳು ನೈಮಿತ್ಯವಾಗಿ ಆಗ್ತಕ್ಕಂಥ ವಿಷಯಗಳು ಎಲ್ಲ ಕೂಡ ದೇವರ ಅನುಗ್ರಹದಿಂದ ಎಲ್ಲ ಭಕ್ತರು ಪರಸ್ಪರ ಸೇರಿಕೊಂಡು ಮಾಡುವಂಥ ಭಾಗ್ಯಗಳು ಒದಗಿ ಬರುವ ಹಾಗೆ ಪೂರ್ಣಾನುಕೂಲ ಆಗುತ್ತೆ. ಮೇ 2ಕ್ಕೆ ಇಲ್ಲಿಗೆ ಇದಕ್ಕೆ ಮಾಡೋದಲ್ಲ ತಾರೀಖು ಲೆಕ್ಕದಲ್ಲಿ ಮಾಡ್ತಾ ಇದ್ದದ್ದು. ಆದರೆ ತಾರೀಖು ಲೆಕ್ಕವೇ ಇಟ್ಟುಕೊಂಡ್ರೆ ಅದು ಶಾಸ್ತ್ರದಲ್ಲಿ ಎಲ್ಲೂ ಬರುವುದು. ಶಾಸ್ತ್ರದಲ್ಲಿ ಆದರೆ ಯಾವ ಮಾಸದಲ್ಲಿ ಎಷ್ಟು ದಿನ ಹೋಯಿತು ಅಂತ ಹೇಳುವುದಂತೆ ಲೆಕ್ಕ. ಈಗ ಕುಂಭ ಮಾಸ ಮೊನ್ನೆ 13ಕ್ಕೆ ಸಂಕ್ರಮಣ ಆಯಿತು. ಆಮೇಲೆ ಈಗ ಇವತ್ತು 22ನೇ ತಾರೀಕು.
ಕೊಂಬಕ್ಕೆ ಹೋಗುವಾಗ ಅಂತ ಹೇಳಬೇಕು. ಹೇಗೆ ಮಾಡೋದು? ಎಲ್ಲರಿಗೆ ಅನುಕೂಲವನ್ನು ಹೇಳಬಹುದು, ತೊಂದರೆ ಇಲ್ಲ. ಭಕ್ತರ ಅನುಕೂಲಕ್ಕೆ ದೇವರು ಒಪ್ಪಿಕೊಳ್ತಾರೆ ಅಂತ ಒಂದು ಸೂತ್ರ ಉಂಟು. ಯಾವುದು? ಮೇ 2 ಅದನ್ನೇ ಹೇಳ್ಕೊಳ್ತಾ ಮೇ 2 ಅಲ್ವಾ? ಸರಿ. ಈಗ ಇವತ್ತು ನಾವು ಅಮೂಲಾಗ್ರವಾಗಿ ಏನು ಪ್ರತಿಷ್ಠಾಪನೆ ಅಲ್ಲ, ನಾವು ವರ್ಣಾಲಂಕಾರ ಭೇದವಾಗಿ ಒಳಗಿರ್ತಕ್ಕಂಥ ವೈಕಲ್ಯಗಳನ್ನು ಸರಿಪಡಿಸಿ ಮಾಡಿರುವಂಥ ಒಂದು ಪ್ರತಿಷ್ಠೆ. ಈಗ ನಾವು ಮೂಲದ ಪ್ರತಿಷ್ಠೆ ಮೇ 2ಕ್ಕೆ ಇರ್ತಕ್ಕಂಥದ್ದು. ಬೇಡ, ಅದು ಒಂದು ಇದ್ದರೆ ಸಾಕು. ಪ್ರತಿಷ್ಠಾದಿನ ಒಂದು ಸಾಕು, ಉಳಿದಂತೆ ಬಾಕಿ ಅಂತ ಉತ್ಸವಗಳು ಉಂಟು, ಅದು ಸಾಕು. ಹಾಗೆ ಮೇ 2ನೇ ನಾವು ಇನ್ನು ಮುಂದೆ ಕೂಡ ಆಚರಿಸ್ತಾ ಹೋಗುವಂಥದ್ದು. ಅದು ದೇವರು ಒಪ್ಪಿರುವಂಥ ವಿಷಯ, ಅದನ್ನು ಯಾವುದೇ ಬದಲಾವಣೆ ಬೇಡ. ಆ ಮಾಡುವಲ್ಲಿ ಪೂರ್ಣಾನುಗ್ರಹ ಆಗಬೇಕಾಗಿ ದೇವರ ಪ್ರಾರ್ಥನೆ ಮಾಡ್ತಾರೆ. ಈಗ ನಾಡಿದ್ದು ಮಾಡಲಿಕ್ಕೆ ಉಂಟಲ್ಲ, ಮೇ 2 ಮಾಡುವುದಾದ್ರೆ ನಾಡಿದ್ದು ಮಾಡಬೇಕಾಗ ಯಾವಾಗಲೂ ಹಾಗೆ ಮಾಡಿ. ಮೇ 2 ಅಂತ ನಾವು ಸಂಕಲ್ಪ ಕೊಟ್ಟರೆ ಅದನ್ನು ಬಿಡುವುದಿಲ್ಲ ಅಂತ ಹೇಳಿದರೆ ಇವತ್ತಿನ ಅಪ್ರಸ್ತುತ ಆಗ್ತದೆ, ನಾಡಿದ್ದೇ ಮಾಡುವಲ್ಲ. ಮೇ 2ನೇ ತಾರೀಕಿಗೆ ಪೂರ್ವಕಾಲದ ಪ್ರತಿಷ್ಠಾ ಮಹೋತ್ಸವನ್ನೇ ಇನ್ನು ಮುಂದೆ ಕೂಡ ಪ್ರತಿಷ್ಠಾ ವರ್ಧಂತಿಯಾಗಿ ನಾವು ಆಚರಿಸ್ತಾ ಬರುತ್ತೇವೆ. ಅದಕ್ಕೆ ದೇವರ ಪೂರ್ಣ ಒಪ್ಪಿಗೆ, ಅನುಗ್ರಹ, ಕೃಪಾಕಟಾಕ್ಷ ನಮಗೆ ಸಿದ್ಧ ಅಷ್ಟೇ. ಈಗ ಮುಹೂರ್ತಕ್ಕೆ ಹಾಕಿ ಬಿಡ್ತೇನೆ, ಬಡಿಗೆ ಹಾಕಿದ್ವ ಗುರು ಇಲ್ಲ ಏನಿಲ್ಲ. പിന്നെ അവിടുന്ന് വായിച്ചേ പ്ലഗ് ഉണ്ടല്ലോ ചാർജ്. ಕ್ಲೀನ್ ಹಾಕಟ ಊಟ ಉಳಿಲಿ ಹಾಕಣ ಉಳಿಲಿ कटलास
ఎక్కువ వల్ల వల్ల ഇങ്ങനെ കെട്ടിടും